ಮುದ್ದು ಮುದ್ದಾದ ಮಕ್ಕಳ ತುಂಟಾಟ ನೋಡುವುದೇ ಒಂದು ಚಂದ ಅಲ್ವಾ? ಅದೇ ರೀತಿ ಎಷ್ಟೋ ಮಕ್ಕಳ ಮುದ್ದಾದ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಆಗಾಗ ವೈರಲ್ ಆಗ್ತಾ ಇರುತ್ತೆ. ಅದರಂತೆಯೇ ಇಲ್ಲೊಂದು ವಿಡಿಯೋದಲ್ಲಿ ಸ್ಕೂಲ್ ಅಸೆಂಬ್ಲಿಯಲ್ಲಿ ಮಕ್ಕಳೆಲ್ಲ ಕೈ ಜೋಡಿಸ್ಕೊಂಡು ಪ್ರಾರ್ಥನೆಗೆ ಸಜ್ಜಾದ್ರೆ ಈ ಒಂದು ಪುಟಾಣಿ ಮಾತ್ರ ಲಾಲಿಪಾಪ್ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದೆ. ಹೌದು, ಈ ಪುಟ್ಟ ಬಾಲಕನ ವಿಡಿಯೋ ಶುಭಂ ಕೆಆರ್ ರಣ ಎಂಬ ಇನ್ಸ್ಟಾಗ್ರಾಂ ಖಾತೆಯ ಮೂಲಕ ಹಂಚಿಕೊಳ್ಳಲಾಗಿದ್ದು, ವಿಡಿಯೋದಲ್ಲಿ ಪುಟಾಣಿ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಲಾಲಿಪಾಪ್ ಸವಿದು ಕಡ್ಡಿಯನ್ನ ಜೇಬಿಗೆ ಹಾಕಿ ಕಣ್ಣು ಮುಚ್ಚಿ ನಿಂತ್ಕೊಳ್ಳೋದು ವಿಡಿಯೋದಲ್ಲಿ ಕಂಡುಬಂದಿದೆ. ಈ ಮುದ್ದಾದ ದೃಶ್ಯವನ್ನ ಅಲ್ಲೇ ಪಕ್ಕದಲ್ಲಿ ಇದ್ದವರು ಸೆರೆ ಹಿಡಿದಿದ್ದು 1.1 ಮಿಲಿಯನ್ಗೂ ಅಧಿಕ ವೀಕ್ಷಣೆಯನ್ನ ಪಡ್ಕೊಂಡಿದೆ. ಇನ್ನು ಈ ವಿಡಿಯೋ ಎಲ್ಲಿ ನಡೆದಿದೆ ಎಂಬುದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆದರೂ ಕೂಡ ವಿಡಿಯೋ ಮಾತ್ರ ಸಿಕ್ಕಾಪಟ್ಟೆ ವೈರಲ್ ಆಗಿದೆ.